ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳು ತಿಪಟೂರು ಜೀವ ವಿಮಾ ಕಚೇರಿ ಮುಂದೆ ತಿಪಟೂರು ಘಟಕದ ಜೀವ ವಿಮಾ ಪ್ರತಿನಿಧಿಗಳ ಅಧ್ಯಕ್ಷ ಬಿಪಿ ಜಯಪ್ಪ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದರು. ಪ್ರೀಮಿಯಂದಾರರು ಸಾಲದ ಮೇಲಿನ ಬಡ್ಡಿ ದರ ಹೆಚ್ಚಳ, ಪ್ರೀಮಿಯಂ ಮೇಲಿನ ಜಿಎಸ್ಟಿ ಹಿಂತೆಗೆತ ಹಾಗೂ ವಿಮಾ ಏಜೆಂಟ್ಗಳ ಮೆಡಿಕ್ಲೈಮ್ ಪಿಂಚಣಿ ಸೌಲಭ್ಯ, ಗ್ರಾಚ್ಯುಯಿಟಿ ವಿವಿಧ ರೀತಿಯ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಶಾಖಾ ಘಟಕದ ಅಧ್ಯಕ್ಷರಾದ ಬಿಪಿ ಜಯಪ್ಪ, ಉಪಾಧ್ಯಕ್ಷರಾದ ಹಾಲುಗುಣ ಶಿವಾನಂದ್, ಗೊರಗುಂಡನಹಳ್ಳಿ ಗೋವಿಂದಪ್ಪ, ವಿದ್ಯಾಧರ ಸೇರಿದಂತೆ ಹಲವರು ಏಜೆಂಟ್ಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ವರದಿ ಆನಂದ್, ತಿಪಟೂರು. 5 ಲಕ್ಷ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಗ್ರಾಚ್ಯುಯಿಟಿ ಅಷ್ಟೇ, ಗ್ರಾಚ್ಯುಯಿಟಿ 12 ಲಕ್ಷ ಆಗಿದೆ. 12 ಲಕ್ಷ ಯಾವುದೇ ಒಬ್ಬ ಪ್ರತಿನಿಧಿ ಎಕ್ಸ್ಪೈರ್ ಆದ 12 ಒಂದು ಭದ್ರತೆ ಇಲ್ಲ. ಇದನ್ನ ಭದ್ರತೆಗೋಸ್ಕರ ಈ ಒಂದು ಗ್ರಾಚ್ಯುಯಿಟಿನ ನಾವು 12ರಿಂದ 20 ಲಕ್ಷಕ್ಕೆ ಹೆಚ್ಚಿ ಅಂತ ಹೇಳಿ ಕೇಳ್ತಾ ಇದ್ವಿ. ಮತ್ತೆ ಗ್ರೂಪ್ ಮೆಡಿಕ್ಲೈಮ್, ಈಗ ಹೆಲ್ತ್ ಇನ್ಶೂರೆನ್ಸು ಭಾಳ ಇಂಪಾರ್ಟೆಂಟ್. ಯಾವುದೇ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ಹಾಸ್ಪಿಟಲೈಸ್ ಆದರೆ ತುಂಬ ಕಷ್ಟ ಇದೆ ಫೇಸ್ ಮಾಡೋದು. ಹಂಗಾಗಿ LICಯಲ್ಲಿ ಒಂದು ಮೆಡಿಕ್ಲೈಮ್ ಅಂತ ಇನ್ಶೂರೆನ್ಸ್ನ ಎಲ್ಲ ಏಜೆಂಟ್ರಿಗೂ ಅವರ ಒಂದು ಪ್ರತಿನಿಧಿಗಳ ಹಣದಿಂದಲೇ ಒಂದು ಗ್ರೂಪ್ ಮೆಡಿಕ್ಲೈಮ್ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಇದನ್ನೇನಂತ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇಲ್ಲಿ ಗಂಡ ಹೆಂಡತಿ ಇಬ್ಬರಿಗೆ ಮಾತ್ರ ಅಂತ ಕ್ಲಬ್ ಮೆಂಬರ್ ಇರೋರಿಗೆ ಮಾತ್ರ ಕೊಡ್ತಾವ್ರೆ. ಇದನ್ನ ಎಲ್ಲ ಪ್ರತಿನಿಧಿ ಮಿತ್ರರಿಗೂ ಎಕ್ಸ್ಟೆಂಡ್ ಮಾಡಿ. ಒಂದು, ಎರಡನೇದು ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಕ್ಲೂಡ್ ಮಾಡಿ. ಈಗ ಪೇರೆಂಟ್ಸ್ ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರಿಗೂ ಸಹ ಈ ಒಂದು ಮೆಡಿಕ್ಲೈಮ್ನ ಎಕ್ಸ್ಟೆಂಡ್ ಮಾಡಿ. ಹಾಗೆ ಮಕ್ಕಳು ಇರ್ತಾರೆ, ಅವ್ರಿಗೂ ಕೊಡಿ. ಯಾಕೆಂದ್ರೆ ಪ್ರೀಮಿಯಂ ನಾವು ಪೇ ಮಾಡ್ತೀವಿ, ಇದೇನು ಫ್ರೀಯಾಗಿ ಕೇಳ್ತಿರೋದಲ್ಲ. ಸೊ ಇದೊಂದು ನಮ್ಮ ಇಂಪಾರ್ಟೆಂಟ್ ಅಂತೇಳಿ. ಹಾಗೆ ಪ್ರಾವಿಡೆಂಟ್ ಫಂಡು, ಪಿಂಚಣಿ, PF, ನೀವು ಯಾವುದೇ ಒಂದು ಸಣ್ಣ ಗಾರ್ಮೆಂಟ್ಸ್ಗೆ ಹೋದ್ರೂ ಸಹ PF ಇದೆ. ನಮ್ದು ಇಷ್ಟು ದೊಡ್ಡ ಸಂಸ್ಥೆ 13 ಲಕ್ಷ ಜನ ಏಜೆಂಟ್ಸ್ ಇದ್ದಾರೆ, ಆದರೂ ಪ್ರಾವಿಡೆಂಟ್ ಕೊಡೋಕ್ಕಾಗ್ತಿಲ್ಲ, ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಹಾಗೆ ಪೆನ್ಷನ್ ಸ್ಕೀಮು, ಎಲ್ಲ ಸಂಸ್ಥೆಗಳಿಗೂ ಪೆನ್ಷನ್ ಸ್ಕೀಮ್ ಇದೆ. ನಮ್ಮಲ್ಲಿ ಪೆನ್ಷನ್ ಸ್ಕೀಮ್ LIC ಏಜೆನ್ಸಿಗೆ ಇಲ್ಲ, ಅದೊಂದು ಮಾಡಿಕೊಡಿ ಅಂತ ಕೇಳ್ತಾರೆ. ಹಾಗೆ ಡೈರೆಕ್ಟ್ ಏಜೆಂಟ್ಸ್ ಅಂತೇಳಿ ಬೆನಿಫಿಟ್ಸ್ ತುಂಬ ಕಡಿಮೆ ಇದೆ. ಎಲ್ಲ ಡೈರೆಕ್ಟ್ ಏಜೆಂಟ್ಸ್ಗೂ ಬೆನಿಫಿಟ್ನ ನೀವು ಎಕ್ಸ್ಟೆಂಡ್ ಮಾಡಿ. ಹಾಗೆ ಮತ್ತೊಂದೇನೆಂದರೆ ಪೆನ್ಷನ್ ಸ್ಕೀಮು ಇಂಟ್ರೊಡ್ಯೂಸ್ ಮಾಡಿ. ಇದು ಇಷ್ಟು ಇನ್ನೂ ಹಲವಾರು ಇದೆ.